ದೇವದೂತನು ಕುರುಬರಿಗೆ ಹೀಗೆಂದನು, ಇದು ನಿಮಗೊಂದು ಸೂಚನೆ. ಆ ಶಿಶುವನ್ನು ಬಟ್ಟೆಯಲ್ಲಿ ಸುತ್ತಿ ಗೋದಲಿಯಲ್ಲಿ ಮಲಗಿಸಿರುವುದನ್ನು ಕಾಣುವಿರಿ. ತಕ್ಷಣವೇ ಆ ದೂತನ ಸಂಗಡ ಸ್ವರ್ಗದ ದೂತ ಪರಿವಾರವೊಂದು ಕಾಣಿಸಿಕೊಂಡಿತು. ಆ ದೂತ ವೃಂದವು ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರೊಲಿದ ಮಾನವರಿಗೆ ಶಾಂತಿ ಸಮಾಧಾನ ಎಂದು ಸರ್ವೇಶ್ವರನ ಸ್ತುತಿ ಮಾಡಿತು. ಸಂತ ಲೂಕನ ಸುವಾರ್ತೆ ಅಧ್ಯಾಯ 2 ವಾಕ್ಯ 13 ಮತ್ತು 14. ಆತ್ಮೀಯರೇ, ದೇವದೂತರು ಅತ್ಯಾನಂದದಿಂದ ಕೋರಿದ ಶುಭಾಶಯಗಳನ್ನು ನಾವು ಪರಸ್ಪರರಿಗೆ ಕೋರೋಣ. ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬುವರಿದ್ದರು. ಆ ದಿವ್ಯವಾಣಿ ದೇವರಾಗಿದ್ದರು. ಆ ದಿವ್ಯವಾಣಿ ದೇವರೊಂದಿಗಿದ್ದರು. ಆ ದಿವ್ಯವಾಣಿ ಮನುಷ್ಯರಾದರು. ಮನುಷ್ಯನಾಗಿ ಧರೆಗಿಳಿದು ಬಂದು ನಮ್ಮೊಡನೆ ವಾಸ ಮಾಡಿದರು. ಆ ದೇವ ಮಾನವನ ಮಹಿಮೆಯನ್ನು ನಾವು ನೋಡಿದೆವು. ಸಂತ ಯೋಹಾನನ ಸಂದೇಶ ಅಧ್ಯಾಯ 1 ವಾಕ್ಯ 1 ಹಾಗೂ 14.
ತದಿಗಿನ ತುಂ ತದಿಗಿನ ತುಂ ತದಿಗಿನ ತುಂ. ಸೃಷ್ಟಿಗೆ ಬೆಳಕು ಮನುಜಗೆ ಆನಂದ ಇಹ ಪರಗಳು ತುಂಬಿವೆ ಸಂಭ್ರಮದಿಂದ. ಸೃಷ್ಟಿಗೆ ಬೆಳಕು ಮನುಜಗೆ ಆನಂದ ಇಹ ಪರಗಳು ತುಂಬಿವೆ ಸಂಭ್ರಮದಿಂದ. ಜನನದಿಂದ ನಿನ್ನ ಯೇಸು ಕಂದ ಶಿರಬಾಗಿ ನಮಿಪೆವು ಭಕ್ತಿಯಿಂದ. ಸೃಷ್ಟಿಗೆ ಬೆಳಕು ಮನುಜಗೆ ಆನಂದ ಇಹ ಪರಗಳು ತುಂಬಿವೆ ಸಂಭ್ರಮದಿಂದ. ಅತ್ಯುನ್ನತದಿ ಮಹಿಮೆ ದೇವರಿಗೆ, ಭುವಿಯಲ್ಲಿ ಶಾಂತಿ ಮನುಜರಿಗೆ. ಅತ್ಯುನ್ನತದಿ ಮಹಿಮೆ ದೇವರಿಗೆ, ಭುವಿಯಲ್ಲಿ ಶಾಂತಿ ಮನುಜರಿಗೆ. ಆಕಾಶದಿ ಹಾಡುತ್ತಿದೆ ದೂತ ವೃಂದ, ಹರಿಸುತ್ತ ಹೊನಲನು ಆನಂದದ. ಸೃಷ್ಟಿಗೆ ಬೆಳಕು ಮನುಜಗೆ ಆನಂದ ಇಹ ಪರಗಳು ತುಂಬಿವೆ ಸಂಭ್ರಮದಿಂದ. ತದಿಂ ತಕ ತದಿಂ ತದಿಂ ತಕಿಟ ದಿಂ ತದಿಂ ತತ್ತಗಿಡದಾಂ ತದಿಂ ಕೆಡತಗಿಡದಿಂ ತದಿಂ ಕೆಡತಗಿಡದಿಂ ತದಿಂ ತತ್ತಗಿಡದಾಂ ತಕಿಟ ದಿಂ ಕೆಡತಗಿಡದಿಂ ಜೊಡದಿಂ ತಗಿಡದಿಂ ತಗಿಡದಿಂ ತಕಿಟ ದಿಂ ಕೆಡತಗಿಡದಿಂ ಜೊಡದಿಂ ತಗಿಡದಿಂ ತಗಿಡದಿಂ ತಕಿಟ ದಿಂ ಕೆಡತಗಿಡದಿಂ ಜೊಡದಿಂ ತಗಿಡದಿಂ ತಗಿಡದಿಂ. ಪ್ರತಿ ಜೀವಿ ಸಂತಸದಿ ನಲಿಯುತ್ತಲೀ ನಿನ್ನ ಕರುಣೆಯ ಕೊಂಡಾಡುತ್ತಲೀ. ಪ್ರತಿ ಜೀವಿ ಸಂತಸದಿ ನಲಿಯುತ್ತಲೀ ನಿನ್ನ ಕರುಣೆಯ ಕೊಂಡಾಡುತ್ತಲೀ. ಸೃಷ್ಟಿಯಾಗಿದೆ ನಿನ್ನ ಪ್ರೀತಿಗೆ ಸಾಕ್ಷಿ, ಉಲ್ಲಾಸದಿ ಹಾಡುತ್ತ ಕೃತಜ್ಞ ಸ್ತುತಿ. ಸೃಷ್ಟಿಗೆ ಬೆಳಕು ಮನುಜಗೆ ಆನಂದ ಇಹ ಪರಗಳು ತುಂಬಿವೆ ಸಂಭ್ರಮದಿಂದ. ಅರಸರ ಬೆತ್ಲೆಹೇಮ್ ನಗರದಲ್ಲಿ ಜನಿಸಿದೆ ದಾವಿದನ ಗೋತ್ರದಲ್ಲಿ. ಅರಸರ ಬೆತ್ಲೆಹೇಮ್ ನಗರದಲ್ಲಿ ಜನಿಸಿದೆ ದಾವಿದನ ಗೋತ್ರದಲ್ಲಿ. ಅರಸರ ಅರಮನೆ ತಿರಸ್ಕರಿಸಿ ಮಲಗಿಹೆ ಕಂದ ನೀ ಗೋದಲಿಯಲಿ. ತದಿಂ ತಕ ತದಿಂ ತದಿಂ ತಕಿಟ ದಿಂ ತದಿಂ ತತ್ತಗಿಡದಾಂ ತದಿಂ ಕೆಡತಗಿಡದಿಂ ತದಿಂ ಕೆಡತಗಿಡದಿಂ ತದಿಂ ತತ್ತಗಿಡದಾಂ ತಕಿಟ ದಿಂ ಕೆಡತಗಿಡದಿಂ ಜೊಡದಿಂ ತಗಿಡದಿಂ ತಗಿಡದಿಂ ತಕಿಟ ದಿಂ ಕೆಡತಗಿಡದಿಂ ಜೊಡದಿಂ ತಗಿಡದಿಂ ತಗಿಡದಿಂ ತಕಿಟ ದಿಂ ಕೆಡತಗಿಡದಿಂ ಜೊಡದಿಂ ತಗಿಡದಿಂ ತಗಿಡದಿಂ. ಸೃಷ್ಟಿಗೆ
ಕುಣಿಪೆವು ಭಕ್ತಿಯಿಂದ. ಸೃಷ್ಟಿಗೆ ಬೆಳಕು ಮನುಜಗೆ ಆನಂದ, ಇಹಪರಗಳು ತುಂಬಿವೆ ಸಂಭ್ರಮದಿಂದ. ನರಪುತ್ರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಲ್ಲ, ಇತರರ ಸೇವೆ ಮಾಡುವುದಕ್ಕೂ ಸರ್ವರ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಿಸುವ ಸಲುವಾಗಿಯೂ ಬಂದಿದ್ದಾನೆ. ಸಂತ ಮತ್ತಾಯರ ಸುವಾರ್ತೆ ಅಧ್ಯಾಯ 20 ವಾಕ್ಯ 28. ಪ್ರಿಯರೇ, ದೇವರು ಮನುಷ್ಯರಾದ ದೇವರನ್ನು ನಮ್ಮಲ್ಲಿ ಹೇಗೆ ಕಂಡುಕೊಳ್ಳಬೇಕು ಎಂಬುದನ್ನು ಈ ಗೀತೆಯೊಂದಿಗೆ ಧ್ಯಾನಿಸೋಣ. ಸ್ವರ್ಗೀಯ ಭೂಮಿಯಲ್ಲಿಂದು ಜನಿಸಿಹರೆ ಮಗೆ ಲೋಕ ರಕ್ಷಕರು ಇಂದು. ಆಕಾಶ ಸ್ವರ್ಗೀಯ ಭೂಮಿಯಲ್ಲಿಂದು ಜನಿಸಿಹರೆ ಮಗೆ ಲೋಕ ರಕ್ಷಕರು ಇಂದು. ಅವರ ಮಹಿಮೆ ಕಂಡು ಅವರ ಶಾಂತಿ ಪಡೆದು ಜೀವನವೆಮ್ಮ ಪಾವನಗೊಳಿಸೋಣ. ಕಂಡು ಅವರ ಶಾಂತಿ ಪಡೆದು ಜೀವನವೆಮ್ಮ ಪಾವನಗೊಳಿಸೋಣ. ದೇವಗೆ ನಮಿಸೋಣ, ಶಾಂತಿಯ ರಾಜನಿಗೆ ವಂದಿಸೋಣ. ಸತ್ಯ ನೀತಿಯಿಂದ ರಾಜ್ಯ ನಡೆಸುತ್ತಾರೆ, ಕರುಣೆ ಪ್ರೀತಿಯಿಂದ ಸಲಹುತ್ತಾರೆ. ಆಕಾಶ ಸ್ವರ್ಗೀಯ ಭೂಮಿಯಲ್ಲಿಂದು ಜನಿಸಿಹರೆ ಮಗೆ ಲೋಕ ರಕ್ಷಕರು ಎಂದು. ಅವರ ಮಹಿಮೆ ಕಂಡು ಅವರ ಶಾಂತಿ ಪಡೆದು ಜೀವನವೆಮ್ಮ ಪಾವನಗೊಳಿಸೋಣ. ಅವರ ಮಹಿಮೆ ಕಂಡು ಅವರ ಶಾಂತಿ ಪಡೆದು ಜೀವನವೆಮ್ಮ ಪಾವನಗೊಳಿಸೋಣ. ರಕ್ಷಕರಿಗೆ ಕೃತಜ್ಞರಾಗೋಣ, ಶಾಂತಿಯ ಸಂದೇಶ ಸಾರೋಣ. ಸತ್ಯ ಪಥದಿ ನಾವು ಸಾಗಲು ಕೃಪೆಯ ನೀಡುವರು ಹರುಷದಿ ಬಾಳಲು. ಆಕಾಶ ಸ್ವರ್ಗೀಯ ಭೂಮಿಯಲ್ಲಿಂದು ಜನಿಸಿಹರೆ ಮಗೆ ಲೋಕ ರಕ್ಷಕರು ಎಂದು. ಅವರ ಮಹಿಮೆ ಕಂಡು ಅವರ ಶಾಂತಿ ಪಡೆದು ಜೀವನವೆಮ್ಮ ಪಾವನಗೊಳಿಸೋಣ. ಅವರ ಮಹಿಮೆ ಕಂಡು ಅವರ ಶಾಂತಿ ಪಡೆದು ಜೀವನವೆಮ್ಮ ಪಾವನಗೊಳಿಸೋಣ.
ಕಾಣಲು ಜನಿಸಬೇಕು ಯೇಸು ನಮ್ಮ ಹೃದಯದೊಳು. ಸರ್ವ ಜನರು ಅವರ ಕಾಣಲು ಪ್ರಕಾಶ ಸ್ವರ್ಗೀಯ ಭೂಮಿಯಲ್ಲಿಂದು ಜನಿಸಿಹರೆ ಮಗೆ ಲೋಕ ರಕ್ಷಕರು ಇಂದು. ಪ್ರಕಾಶ ಸ್ವರ್ಗೀಯ ಭೂಮಿಯಲ್ಲಿಂದು ಜನಿಸಿಹರೆ ಮಗೆ ಲೋಕ ರಕ್ಷಕರು ಇಂದು. ಅವರ ಮಹಿಮೆ ಕಂಡು ಅವರ ಶಾಂತಿ ಪಡೆದು ಜೀವನವೆಮ್ಮ ಪಾವನಗೊಳಿಸೋಣ. ಅವರ ಮಹಿಮೆ ಕಂಡು ಅವರ ಶಾಂತಿ ಪಡೆದು ಜೀವನವೆಮ್ಮ ಪಾವನಗೊಳಿಸೋಣ. ಕಾಲವು ಪರಿಪಕ್ವವಾದಾಗ ದೇವರು ತಮ್ಮ ಪುತ್ರನನ್ನೇ ಕಳುಹಿಸಿಕೊಟ್ಟರು. ಇವರು ದೇವಪುತ್ರರ ಪದವಿಯನ್ನು ನಮಗೆ ಒದಗಿಸಿಕೊಡುವುದಕ್ಕಾಗಿ ಒಬ್ಬ ಸ್ತ್ರೀಯಲ್ಲಿ ಜನಿಸಿದರು. ಗಲಾತ್ಯರಿಗೆ ಬರೆದ ಪತ್ರ ಅಧ್ಯಾಯ 4 ವಾಕ್ಯ 4. ಆತ್ಮೀಯರೇ, ದೇವರು ನಮಗಿತ್ತ ಅತಿ ಶ್ರೇಷ್ಠ ಕೊಡುಗೆಗಾಗಿ ಅವರ ಸಮ್ಮುಖದಲ್ಲಿ ನಿಂತು ಭಕ್ತಿಭಾವದಿಂದ ದೀನತೆಯಿಂದ ಅವರನ್ನು ನಮಿಸೋಣ. ಬೆತ್ಲೆಹೇಮ್ ಗೋದಲಿಯೊಳು ಜನಿಸಿಹರು ರಕ್ಷಕರು. ಮನುಜ ಕುಲ ರಕ್ಷಿಸಲು ಯೇಸು ದೀನ ಆಗಿಹರು, ದೀನರೇಸು ಆಗಿಹರು. ಬೆತ್ಲೆಹೇಮ್ ಗೋದಲಿಯೊಳು ಜನಿಸಿಹರು ರಕ್ಷಕರು. ಮನುಜ ಕುಲ ರಕ್ಷಿಸಲು ಯೇಸು ದೀನ ಆಗಿಹರು, ದೀನರೇಸು ಆಗಿಹರು. ಲೋಕದ ರಕ್ಷಕರ ಕಾಣ ಬಂದೆವು ಗೋದಲಿಗೆ, ಉಕ್ಕಿ ಬಂತು ಸಂತೋಷ ಶುದ್ಧ ಮನದಿ ಕಾಣಲವರ, ಶುದ್ಧ ಮನದಿ ಕಾಣಲವರ. ಬೆತ್ಲೆಹೇಮ್ ಗೋದಲಿಯೊಳು ಜನಿಸಿಹರು ರಕ್ಷಕರು. ಮನುಜ ಕುಲ ರಕ್ಷಿಸಲು ಯೇಸು ದೀನ ಆಗಿಹರು, ದೀನರೇಸು ಆಗಿಹರು. ವಂದಿಸೋಣ ಹರುಷದಿಂದ ತ್ಯಜಿಸಿ ಬದುಕು ಸ್ವಾರ್ಥದ, ನಮ್ಮ ನಮನ ಸಲ್ಲಿಸುವ ಪಡೆದು ಅವರ ದರ್ಶನವ, ಪಡೆದು ಅವರ ದರ್ಶನವ. ಬೆತ್ಲೆಹೇಮ್ ಗೋದಲಿಯೊಳು ಜನಿಸಿಹರು ರಕ್ಷಕರು. ಮನುಜ ಕುಲ ರಕ್ಷಿಸಲು ಯೇಸು ದೀನ ಆಗಿಹರು, ದೀನರೇಸು ಆಗಿಹರು.
ಕೃತಜ್ಞತೆ ದೇವರಿಗೆ ಕಂದ ಯೇಸು ಅವರ ಕೊಡುಗೆ. ಹಿಂತಿರುಗುವ ನಮ್ಮೂರಿಗೆ ಹೃನ್ಮನದಿ ತುಂಬಿ ಶಾಂತಿ, ಹೃನ್ಮನದಿ ತುಂಬಿ ಶಾಂತಿ. ಬೆತ್ಲೆಹೇಮ್ ಗೋದಲಿಯೊಳು ಜನಿಸಿಹರು ರಕ್ಷಕರು, ಮನುಜ ಕುಲ ರಕ್ಷಿಸಲು ಯೇಸು ದೀನ ಆಗಿಹರು, ದೀನರೇಸು ಆಗಿಹರು. ಬೆತ್ಲೆಹೇಮ್ ಗೋದಲಿಯೊಳು ಜನಿಸಿಹರು ರಕ್ಷಕರು, ಮನುಜ ಕುಲ ರಕ್ಷಿಸಲು ಯೇಸು ದೀನ ಆಗಿಹರು, ದೀನರೇಸು ಆಗಿಹರು. ಬೆತ್ಲೆಹೇಮ್ ಗೋದಲಿಯೊಳು ಜನಿಸಿಹರು ರಕ್ಷಕರು, ಮನುಜ ಕುಲ ರಕ್ಷಿಸಲು ಯೇಸು ದೀನ ಆಗಿಹರು, ದೀನರೇಸು ಆಗಿಹರು. ಕ್ರಿಸ್ತ ಯೇಸುವಿನಲ್ಲಿರುವ ಉತ್ಕಟ ಪ್ರೀತಿಯಿಂದಲೇ ನಾನು ನಿಮ್ಮೆಲ್ಲರಿಗಾಗಿ ಹಂಬಲಿಸುತ್ತಿದ್ದೇನೆ. ಇದಕ್ಕೆ ದೇವರೇ ಸಾಕ್ಷಿ. ನೀವು ಪ್ರೀತಿಯಲ್ಲಿ ಬೆಳೆಯುತ್ತಾ ಪೂರ್ಣ ಜ್ಞಾನ ಹಾಗೂ ವಿವೇಕದಿಂದ ಕೂಡಿದವರಾಗಿರಬೇಕೆಂಬುದು ನನ್ನ ಪ್ರಾರ್ಥನೆ. ಫಿಲಿಪಿಯರಿಗೆ ಬರೆದ ಪತ್ರ ಅಧ್ಯಾಯ 1 ವಾಕ್ಯ 8 ಹಾಗೂ 9. ಆತ್ಮೀಯರೇ, ಕಂದ ಯೇಸು ತಮ್ಮ ಪರಿಶುದ್ಧ ಮುಗ್ಧ ಕರಗಳಲ್ಲಿ ನಮಗೆ ನೀಡಲು ಏನನ್ನು ತಂದಿದ್ದಾರೋ ಅದನ್ನು ಈ ಮಧುರ ಗೀತೆಯ ಮೂಲಕ ಕಂಡುಕೊಳ್ಳೋಣ. ಚಿಕಿಪಿಕಿ ಮಿನುಗುತ್ತಿದೆ ಬಾರಲ್ಲಿದ್ದಾರೆ, ರಕ್ಷಕರಮ್ಮ ಧರೆಯಲ್ಲಿಂದು ಜನಿಸಿದ್ದಾರೆ. ರಾತ್ರಿಯಾಗಿದೆ ಪೂರ್ತಿ ಪ್ರಕಾಶಮಯ, ಅನುಭವಿಸುತ್ತಾನೆ ಮನುಜ ಸುಖ ಶಾಂತಿಯ. ಚಿಗಿಪಿಗಿ ಮಿನುಗುತ್ತಿದೆ ಬಾರಲ್ಲಿದ್ದಾರೆ, ರಕ್ಷಕರಮ್ಮ ಧರೆಯಲ್ಲಿಂದು ಜನಿಸಿದ್ದಾರೆ. ರಾತ್ರಿಯಾಗಿದೆ ಪೂರ್ತಿ ಪ್ರಕಾಶಮಯ, ಅನುಭವಿಸುತ್ತಾನೆ ಮನುಜ ಸುಖ ಶಾಂತಿಯ. ಕಿರಿಯರು ಜೊತೆ ಸೇರೋಣ, ಸಂತಸದಿ ಅವರ ನಮಿಸೋಣ. ರಾಜಾದಿ ರಾಜನಿಗೆ ಶಾಂತಿದಾತನಿಗೆ ಭಕ್ತಿ ಭಾವದಿಂದ ವಂದಿಸೋಣ. ಚಿಗಿಪಿಗಿ ಮಿನುಗುತ್ತಿದೆ ಬಾನಲ್ಲಿದ್ದಾರೆ, ರಕ್ಷಕರಮ್ಮ ಧರೆಯಲ್ಲಿಂದು ಜನಿಸಿದ್ದಾರೆ. ರಾತ್ರಿಯಾಗಿದೆ ಪೂರ್ತಿ ಪ್ರಕಾಶಮಯ, ಅನುಭವಿಸುತ್ತಾನೆ ಮನುಜ ಸುಖ ಶಾಂತಿಯ. ಬಲು ಬೇಗ ಅವರ ಕಾಣೋಣ, ನಮ್ಮನ್ನೇ ಸಮರ್ಪಿಸೋಣ. ರಾಜಾದಿ ರಾಜರ ಜೀವದಾತರ ಶಾಂತಿ ಸಾಧನ ಆಗೋಣ. ಚಿಗಿಪಿಗಿ ಮಿನುಗುತ್ತಿದೆ ಬಾನಲ್ಲಿದ್ದಾರೆ, ರಕ್ಷಕರಮ್ಮ ಧರೆಯಲ್ಲಿಂದು ಜನಿಸಿದ್ದಾರೆ. ರಾತ್ರಿಯಾಗಿದೆ ಪೂರ್ತಿ ಪ್ರಕಾಶಮಯ, ಅನುಭವಿಸುತ್ತಾನೆ ಮನುಜ ಸುಖ ಶಾಂತಿಯ.
ಮಿನುಗುತ್ತಿದೆ ಬಾನಲ್ಲಿ ತಾರೆ. ರಕ್ಷಕರೆಮ್ಮ ಧರೆಯಲ್ಲಿಂದು ಜನಿಸಿದ್ದಾರೆ. ರಾತ್ರಿಯಾಗಿದೆ ಪೂರ್ತಿ ಪ್ರಕಾಶಮಯ. ಅನುಭವಿಸುತ್ತಾನೆ ಮನುಜ ಸುಖ ಶಾಂತಿಯ. ನೀವು ಹಿಂದೊಮ್ಮೆ ಕತ್ತಲುಮಯವಾಗಿದ್ದಿರಿ, ಈಗಲಾದರೂ ಪ್ರಭುವಿನಲ್ಲಿ ಬೆಳಕಾಗಿದ್ದೀರಿ. ಆದ್ದರಿಂದ ಬೆಳಕಿನ ಮಕ್ಕಳಾಗಿ ಬಾಳಿರಿ. ಕಾರಣ ಸಚ್ಚರಿತೆ, ಸದಾಚಾರ, ಸತ್ಯಸಂಧತೆ ಇವೆಲ್ಲವೂ ಬೆಳಕಿನ ಕುಡಿಗಳು. ಎಫೆಸಿಯರಿಗೆ ಬರೆದ ಪತ್ರ ಅಧ್ಯಾಯ 5 ವಾಕ್ಯ 8 ಹಾಗೂ 9. ಆತ್ಮೀಯರೇ, ಕತ್ತಲೆಯಿಂದ ಮುಳುಗಿದವರ ಬಾಳಿನಲ್ಲಿ ಪ್ರಭು ಕ್ರಿಸ್ತರ ಬೆಳಕಿನಿಂದ ಕಂಗೊಳಿಸುವ ನಾವು ಅವರ ಬಾಳಲ್ಲಿ ಬೆಳಕನ್ನು ಹೇಗೆ ತರಬಲ್ಲೆವು ಎಂಬುದನ್ನು ಈ ಮಧುರ ಗೀತೆಯೊಂದಿಗೆ ಧ್ಯಾನಿಸೋಣ. ಮೇಷಪಾಲ, ಒಳ್ಳೆ ಮೇಷಪಾಲ ಜನಿಸಿಹರು ಇಂದಿನ ದಿನ. ಗೊಲ್ಲರೊಡನೆ ಹೋಗಿ ನಾವು ವಂದಿಸೋಣ. ಧನ್ಯರಾಗೋಣ ಕಂಡು ದಿವ್ಯ ಕಂದನ. ಈ ವಾರ್ತೆಯ ಎಲ್ಲೆಡೆ ಸಾರೋಣ. ಈ ವಾರ್ತೆಯ ಎಲ್ಲೆಡೆ ಸಾರೋಣ. ಮೇಷಪಾಲ, ಒಳ್ಳೆ ಮೇಷಪಾಲ ಜನಿಸಿಹರು ಇಂದಿನ ದಿನ. ಗೊಲ್ಲರೊಡನೆ ಹೋಗಿ ನಾವು ವಂದಿಸೋಣ. ಧನ್ಯರಾಗೋಣ ಕಂಡು ದಿವ್ಯ ಕಂದನ. ಈ ವಾರ್ತೆಯ ಎಲ್ಲೆಡೆ ಸಾರೋಣ. ಈ ವಾರ್ತೆಯ ಎಲ್ಲೆಡೆ ಸಾರೋಣ. ಲೋಕದ ರಕ್ಷಕ ಮಾತೆಯ ಮಡಿಲಲ್ಲಿ ಮಲಗಿಹರು ದೀನರಾಗಿ. ಭಯದ ಕತ್ತಲೆ ಸರಿದು ಕೃಪೆಯ ಬೆಳಕು ಹರಿದು ಮೊಳಗುತ್ತಿದೆ ಸಂಭ್ರಮ. ಮೊಳಗುತ್ತಿದೆ ಸಂಭ್ರಮ. ಮೇಷಪಾಲ, ಒಳ್ಳೆ ಮೇಷಪಾಲ ಜನಿಸಿಹರು ಇಂದಿನ ದಿನ. ಗೊಲ್ಲರೊಡನೆ ಹೋಗಿ ನಾವು ವಂದಿಸೋಣ. ಧನ್ಯರಾಗೋಣ ಕಂಡು ದಿವ್ಯ ಕಂದನ. ಈ ವಾರ್ತೆಯ ಎಲ್ಲೆಡೆ ಸಾರೋಣ. ಈ ವಾರ್ತೆಯ ಎಲ್ಲೆಡೆ ಸಾರೋಣ. ಗಿಡಿದ ದೇವನಿಗೆ ಶಾಂತಿಯ ಕುವರನಿಗೆ ನಮಿಸೋಣ ಹಾಡಿ ಸ್ತುತಿ. ರಾಜಾಮರ ಸ್ವರ್ಗೀಯ ನಿತ್ಯ ಜೀವ ಕೃಪೆಯ ತಂದಿಹರು ಯೇಸು ಕಂದ. ತಂದಿಹರು ಯೇಸು ಕಂದ. ಮೇಷಪಾಲ, ಒಳ್ಳೆ ಮೇಷಪಾಲ ಜನಿಸಿಹರು ಇಂದಿನ ದಿನ. ಗೊಲ್ಲರೊಡನೆ ಹೋಗಿ ನಾವು ವಂದಿಸೋಣ. ಧನ್ಯರಾಗೋಣ ಕಂಡು ದಿವ್ಯ ಕಂದನ. ಈ ವಾರ್ತೆಯ ಎಲ್ಲೆಡೆ ಸಾರೋಣ. ಈ ವಾರ್ತೆಯ ಎಲ್ಲೆಡೆ ಸಾರೋಣ. ಪುಟ್ಟ ಗೋದಲಿಯೊಳ್ ದೇವರ ಪ್ರಕಟಣೆ
ಆಗಿರುವುದು ದೀನತೆಯಲ್ಲಿ ದೇವ ಪ್ರೀತಿ ಕಾಣುತ್ತಿದೆ ಮಲಗಿರುವ ಮಗುವಿನಲ್ಲಿ ಲಭಿಸಿರುವುದು ನಮಗೆಂದು ಲಭಿಸಿರುವುದು ನಮಗೆಂದು ಮೇಷಪಾಲ ಒಳ್ಳೆ ಮೇಷಪಾಲ ಜನಿಸಿಹರು ಇಂದಿನ ದಿನ ಗೊಲ್ಲರೊಡನೆ ಹೋಗಿ ನಾವು ವಂದಿಸೋಣ ಧನ್ಯರಾಗೋಣ ಕಂಡು ದಿವ್ಯ ಕಂದನ ಈ ವಾರ್ತೆಯ ಎಲ್ಲೆಡೆ ಸಾರೋಣ ಈ ವಾರ್ತೆಯ ಎಲ್ಲೆಡೆ ಸಾರೋಣ ಮೇಷಪಾಲ ಒಳ್ಳೆ ಮೇಷಪಾಲ ಜನಿಸಿಹರು ಇಂದಿನ ದಿನ ಎಲ್ಲರೊಡನೆ ಹೋಗಿ ನಾವು ವಂದಿಸೋಣ ಧನ್ಯರಾಗೋಣ ಕಂಡು ದಿವ್ಯ ಕಂದನ ಈ ವಾರ್ತೆಯ ಎಲ್ಲೆಡೆ ಸಾರೋಣ ಈ ವಾರ್ತೆಯ ಎಲ್ಲೆಡೆ ಸಾರೋಣ. ಅದೇ ನಾಡಿನಲ್ಲಿ ಕೆಲವು ಕುರುಬರು ಹೊಲಗದ್ದೆಗಳಲ್ಲಿದ್ದುಕೊಂಡು ರಾತ್ರಿಯಲ್ಲಿ ಕುರಿಮಂದೆಗಳನ್ನು ಕಾಯುತ್ತಿದ್ದರು. ದೂತನು ಅವರಿಗೆ ಪ್ರತ್ಯಕ್ಷನಾಗಿ, ಭಯಪಡಬೇಡಿ, ಇದೋ ನಿಮಗೆಲ್ಲರಿಗೂ ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇಂದೇ ದಾವೀದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ. ಸಂತ ಲೂಕನ ಸುವಾರ್ತೆ ಅಧ್ಯಾಯ 2 ವಾಕ್ಯ 8-12. ಆತ್ಮೀಯರೇ, ಅನಾದಿಯಿಂದ ಲೋಕ ಕಾಯುತ್ತಿದ್ದ ಒಳ್ಳೆಯ ಕುರುಬನನ್ನು ಕಂಡು ಹರ್ಷಿಸೋಣ ಹಾಗೂ ನಮ್ಮನ್ನೇ ಅವರಿಗೆ ಸಮರ್ಪಿಸೋಣ. ದೇವಗೆ ಮಹಿಮೆ ಅತ್ಯುನ್ನತದಿ, ಭುವಿಯಲ್ಲಿ ಮನುಜಗೆ ಶಾಂತಿ. ಗ್ಲೋರಿಯಾ 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 ಹಾಡುವ ಗ್ಲೋರಿಯಾ. ಗ್ಲೋರಿಯಾ 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 ಹಾಡುವ ಗ್ಲೋರಿಯಾ. ರಕ್ಷಕರೆಮ್ಮ ಜನಿಸಿಹರು, ಮಡಿಲಲ್ಲಿ ಮಾತೆಯ ಮಲಗಿಹರು. ಸೃಷ್ಟಿಕರ್ತರು ಅವರು, ಶಾಂತಿದಾತರು ಅವರು, ಪ್ರೀತಿ ನೀಡಲು ಎಮಗೆ ಬಂದಿಹರು. ದೇವಗೆ ಮಹಿಮೆ ಅತ್ಯುನ್ನತದಿ, ಭುವಿಯಲ್ಲಿ ಮನುಜಗೆ ಶಾಂತಿ. ಗ್ಲೋರಿಯಾ 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 ಹಾಡುವ ಗ್ಲೋರಿಯಾ. ರಕ್ಷಕರಿಗೆ ನಮ್ಮ ಹರಸೋಣ, ಕರ್ತರನ್ನು ನಾವು ಸ್ವೀಕರಿಸೋಣ.
ದೇವಗೆ ಮಹಿಮೆ ಅತ್ಯುನ್ನತದಿ ಭುವಿಯಲ್ಲಿ ಮನುಜಗೆ ಶಾಂತಿ. ಗ್ಲೋರಿಯಾ 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 ಹಾಡುವ ಗ್ಲೋರಿಯಾ. ಸತ್ಯದ ನಿಮ್ಮ ಬೆಳಕಲ್ಲಿ ಈ ಬದುಕು ನಮ್ಮ ಸಾಗಲಿ. ನಿಮ್ಮ ನೆರಳಲ್ಲಿ ಆಶ್ರಯ ಪಡೆಯಲಿ. ನಮ್ಮ ಭರವಸೆ ಯೇಸು ಕಂದ ನಿಮ್ಮಲ್ಲಿ. ದೇವಗೆ ಮಹಿಮೆ ಅತ್ಯುನ್ನತದಿ ಭುವಿಯಲ್ಲಿ ಮನುಜಗೆ ಶಾಂತಿ. ಗ್ಲೋರಿಯಾ 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 ಹಾಡುವ ಗ್ಲೋರಿಯಾ. ಗ್ಲೋರಿಯಾ 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 ಹಾಡುವ ಗ್ಲೋರಿಯಾ. ಗ್ಲೋರಿಯಾ 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 ಹಾಡುವ ಗ್ಲೋರಿಯಾ. ನಾನು ಹಸಿದಿದ್ದೆ, ನನಗೆ ಆಹಾರ ಕೊಟ್ಟಿರಿ. ಬಾಯಾರಿದ್ದೆ, ಕುಡಿಯಲು ಕೊಟ್ಟಿರಿ. ಅಪರಿಚಿತನಾಗಿದ್ದೆ, ನನಗೆ ಆಶ್ರಯ ಕೊಟ್ಟಿರಿ. ಬಟ್ಟೆ ಬರೆಯಿಲ್ಲದೆ ಇದ್ದೆ, ನನಗೆ ಉಡಲು ಕೊಟ್ಟಿರಿ. ರೋಗದಿಂದಿದ್ದೆ, ನನಗೆ ಆರೈಕೆ ಮಾಡಿದಿರಿ. ಬಂಧಿಯಾಗಿದ್ದೆ, ನೀವು ನನ್ನನ್ನು ಸಂಧಿಸಿದಿರಿ. ಈ ನನ್ನ ಸೋದರರಲ್ಲಿ ಒಬ್ಬನಿಗೆ, ಅವನೆಷ್ಟೋ ಕನಿಷ್ಠನಾಗಿರಲಿ, ನೀವು ಹೀಗೆ ಮಾಡಿದಾಗಲೆಲ್ಲ ಅದನ್ನು ನನಗೇ ಮಾಡಿದಿರಿ. ಸಂತ ಮತ್ತಾಯನ ಸುವಾರ್ತೆ ಅಧ್ಯಾಯ 25 ವಾಕ್ಯ 35-40. ಆತ್ಮೀಯರೇ, ನಾವು ಪ್ರಭು ಕ್ರಿಸ್ತರನ್ನು ಕಾಣುವ ಹುಡುಕಾಟದಲ್ಲಿ ಅವರನ್ನು ಕಾಣುವ ಪರಿಯನ್ನು ಕಂಡುಕೊಳ್ಳೋಣ. ಸತ್ಕಾರ್ಯಗಳಿಂದ ಅವರನ್ನು ಕಾಣೋಣ. ಯೇಸುವ ಕಾಣಲು ಹಾತೊರೆದೆ, ಹಂಬಲಿಸಿ ಅವರ ಹುಡುಕಾಡಿದೆ. ಸತ್ಯದ ಹಾದಿಯಲ್ಲಿ ಅವರನ್ನು ಕಂಡೆ, ಸೇವೆಯಲ್ಲಿ ದೀನರ ಭೇಟಿಯಾದೆ. ನನ್ನ ಯೇಸುವ ಕಾಣಲು ಹಾತೊರೆದೆ, ಹಂಬಲಿಸಿ ಅವರ ಹುಡುಕಾಡಿದೆ. ಸತ್ಯದ ಹಾದಿಯಲ್ಲಿ ಅವರನ್ನು ಕಂಡೆ, ಸೇವೆಯಲ್ಲಿ ದೀನರ ಭೇಟಿಯಾದೆ. ವಿಧೇಯ ಮಕ್ಕಳಲ್ಲಿ ಯೇಸು ಮಿಂಚಿದರು, ನಿಸ್ವಾರ್ಥ ಹಿರಿಯರಲ್ಲಿ ಬೆಳಗಿದರು. ಶಿಸ್ತಿನ ಆ ಬಾಳಲ್ಲಿ ಮೀರುಗಿದರು,
ಯೇಸು ನನಗೆ ಕಾಣಿಸಿದರು. ನನ್ನ ಯೇಸುವ ಕಾಣಲು ಹಾತೊರೆದೆ, ಹಂಬಲಿಸಿ ಅವರ ಹುಡುಕಾಡಿದೆ. ಸತ್ಯದ ಹಾದಿಯಲ್ಲಿ ಅವರನ್ನು ಕಂಡೆ, ಸೇವೆಯಲ್ಲಿ ದೀನರ ಭೇಟಿಯಾದೆ. ಕುಟುಂಬ ಪ್ರಾರ್ಥಿಸುವಾಗ ಮಿರುಗಿದರು, ಸತ್ಕಾರ್ಯ ಮಾಡುವಾಗ ಬೆಳಗಿದರು. ಕೇಡನ್ನು ತಡೆದಾಗ ಮಿಂಚಿದರು, ಯೇಸು ನನಗೆ ಕಾಣಿಸಿದರು. ನನ್ನ ಯೇಸುವ ಕಾಣಲು ಹಾತೊರೆದೆ, ಹಂಬಲಿಸಿ ಅವರ ಹುಡುಕಾಡಿದೆ. ಸತ್ಯದ ಹಾದಿಯಲ್ಲಿ ಅವರನ್ನು ಕಂಡೆ, ಸೇವೆಯಲ್ಲಿ ದೀನರ ಭೇಟಿಯಾದೆ. ಹಸಿದವಗೆ ಅನ್ನ ಕೊಟ್ಟಾಗ ಮಿರುಗಿದರು, ಕಷ್ಟದಲ್ಲಿ ನೆರವಾದಾಗ ಬೆಳಗಿದರು. ಶೋಷಣೆ ತಡೆದಾಗ ಶೋಭಿಸಿದರು, ಯೇಸು ನನಗೆ ಕಾಣಿಸಿದರು. ನನ್ನ ಯೇಸುವ ಕಾಣಲು ಹಾತೊರೆದೆ, ಹಂಬಲಿಸಿ ಅವರ ಹುಡುಕಾಡಿದೆ. ಸತ್ಯದ ಹಾದಿಯಲ್ಲಿ ಅವರನ್ನು ಕಂಡೆ, ಸೇವೆಯಲ್ಲಿ ದೀನರ ಭೇಟಿಯಾದೆ. ನನ್ನ ಯೇಸುವ ಕಾಣಲು ಹಾತೊರೆದೆ, ಹಂಬಲಿಸಿ ಅವರ ಹುಡುಕಾಡಿದೆ. ಸತ್ಯದ ಹಾದಿಯಲ್ಲಿ ಅವರನ್ನು ಕಂಡೆ, ಸೇವೆಯಲ್ಲಿ ದೀನರ ಭೇಟಿಯಾದೆ. ತಮ್ಮ ಏಕೈಕ ಪುತ್ರನ ಮುಖಾಂತರ ನಾವು ಸಜ್ಜೀವವನ್ನು ಪಡೆಯುವಂತೆ ದೇವರು ಅವರನ್ನು ಲೋಕಕ್ಕೆ ಕಳುಹಿಸಿದರು. ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಹೀಗೆ ವ್ಯಕ್ತವಾಯಿತು. ಸಂತ ಯೋವಾನನ ಮೊದಲ ಪತ್ರ ಅಧ್ಯಾಯ 4 ವಾಕ್ಯ 9. ಆತ್ಮೀಯರೇ, ದೇವರು ನಮಗಿತ್ತ ಅತಿಶ್ರೇಷ್ಠ ಕೊಡುಗೆಗೆ ದೇವದೂತರೊಂದಿಗೆ ಹಾಗೂ ಸಮಸ್ತ ಸೃಷ್ಟಿಯೊಂದಿಗೆ ಭಕ್ತಿಯಿಂದ ನಮಿಸೋಣ. ಸೇರಿ ಹಾಡುವ ಸಂತೋಷದಿ, ಕುರುಬರ ಒಡಗೂಡಿ ನಲಿಯೋಣ ಉಲ್ಲಾಸದಿ. ದೂತರ ಜೊತೆ ಸೇರಿ ಹಾಡುವ ಸಂತೋಷದಿ, ಕುರುಬರ ಒಡಗೂಡಿ ನಲಿಯೋಣ ಉಲ್ಲಾಸದಿ.
ವರದಾನ. ಭಯದ ಕತ್ತಲೆ ಸರಿಸಿ ದೂರ ತುಂಬಿಹರು ಹೃದಯದಿ ಉತ್ಸಾಹ. ದೂತರ ಜೊತೆ ಸೇರಿ ಹಾಡುವ ಸಂತೋಷದಿ ಕುರುಬರ ಒಡಗೂಡಿ ನಡೆಯೋಣ ಉಲ್ಲಾಸದಿ. ಸ್ವಾಗತ ನಿಮಗೆ ನಮ್ಮ ಹೃದಯದಿ ನೆಲೆಸು ಕಂದಾನಿ ಅದರಲ್ಲಿ ಬರಿದಾದ ಈ ನಮ್ಮ ಬದುಕಲಿ ಆಶಾ ಕಿರಣ ಮೂಡಲಿ. ದೂತರ ಜೊತೆ ಸೇರಿ ಹಾಡುವ ಸಂತೋಷದಿ ಕುರುಬರ ಒಡಗೂಡಿ ನಲಿಯೋಣ ಉಲ್ಲಾಸದಿ. ದೂತರ ಜೊತೆ ಸೇರಿ ಹಾಡುವ ಸಂತೋಷದಿ ಕುರುಬರ ಒಡಗೂಡಿ ನಡೆಯೋಣ ಉಲ್ಲಾಸದಿ. ಕೆಲವು ಜ್ಯೋತಿಷಿಗಳು ಪೂರ್ವ ದಿಕ್ಕಿನಿಂದ ಹೊರಟು ಜೆರುಸಲೇಮಿಗೆ ಬಂದರು. ನಕ್ಷತ್ರವು ಅವರ ಮುಂದೆ ಮುಂದೆ ಸಾಗುತ್ತಾ ಮಗು ಇದ್ದ ಸ್ಥಳದ ಮೇಲೆ ಬಂದು ನಿಂತು ಬಿಟ್ಟಿತು. ಜ್ಯೋತಿಷಿಗಳು ಆ ಮನೆಯನ್ನು ಪ್ರವೇಶಿಸಿ ಮಗುವನ್ನು ತಾಯಿ ಮರಿಯಳ ಬಳಿ ಕಂಡು ಅದಕ್ಕೆ ಸಾಷ್ಟಾಂಗವೆರಗಿ ಆರಾಧಿಸಿದರು. ತಮ್ಮ ತಮ್ಮ ಬೊಕ್ಕಸಗಳನ್ನು ಬಿಚ್ಚಿ ಚಿನ್ನ, ಧೂಪ ಮತ್ತು ರಕ್ತಬೋಳ ಇವುಗಳನ್ನು ಮಗುವಿಗೆ ಪಾದ ಕಾಣಿಕೆಯಾಗಿ ಸಮರ್ಪಿಸಿದರು. ಸಂತ ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 2 ವಾಕ್ಯ 10. ನಕ್ಷತ್ರ ನಮಗೆ ಕಂಡಿತು, ಮೆಸ್ಸಿಯರ ಜನನ ತಿಳಿಯಿತು. ರಾಜರು ನಾವು ಬಂದೆವು ಕಾಣಲು, ರಾಜಾದಿರಾಜರ ನಮಿಸಲು. ಪೂರ್ವದ ನಕ್ಷತ್ರ ನಮಗೆ ಕಂಡಿತು, ಮೆಸ್ಸಿಯರ ಜನನ ತಿಳಿಯಿತು. ರಾಜರು ನಾವು ಬಂದೆವು ಕಾಣಲು, ರಾಜಾದಿರಾಜರ ನಮಿಸಲು. ಅವರ ಆಗಮನ ಹುಡುಕುತ್ತ ನಿರಂತರ ಅವರನ್ನ. ಜ್ಞಾನದ ಮೂಲ ಹಂಬಲಿಸಿದ ನಮ್ಮ ಬದುಕು ಸಾರ್ಥಕವಾಯಿತು. ಪೂರ್ವದ ನಕ್ಷತ್ರ ನಮಗೆ ಕಂಡಿತು, ಮೆಸ್ಸಿಯರ ಜನನ ತಿಳಿಯಿತು. ರಾಜರು ನಾವು ಬಂದೆವು ಕಾಣಲು, ರಾಜಾದಿರಾಜರ ನಮಿಸಲು.
ಕಾಣಿಕೆ ಸಲ್ಲಿಸಿ ನಮಿಸುವೆವು. ಅವರಲ್ಲಿದೆ ನಮ್ಮ ವಿಶ್ವಾಸವು. ರಾಜಾಧಿರಾಜರು ನಮ್ಮ ಕರ್ತರು. ಪೂರ್ವದ ನಕ್ಷತ್ರ ನಮಗೆ ಕಂಡಿತು. ಮೆಸ್ಸಿಯರ ಜನನ ತಿಳಿಯಿತು. ರಾಜರು ನಾವು ಬಂದೆವು ಕಾಣಲು. ರಾಜಾಧಿರಾಜರ ನಮಿಸಲು. ಮೆಸ್ಸಿಯಗೆ ಧೂಪವು ಅವರ ಆರಾಧನೆಗೆ. ರಕ್ತಬೋಳ ಶಿಲುಬೆಯ ಸಾವಿಗೆ ನಿತ್ಯ ಜೀವ ನೀಡುವ ದೇವಗೆ. ಪೂರ್ವದ ನಕ್ಷತ್ರ ನಮಗೆ ಕಂಡಿತು. ಮೆಸ್ಸಿಯರ ಜನನ ತಿಳಿಯಿತು. ರಾಜರು ನಾವು ಬಂದೆವು ಕಾಣಲು. ರಾಜಾಧಿರಾಜರ ನಮಿಸಲು. ಪೂರ್ವದ ನಕ್ಷತ್ರ ನಮಗೆ ಕಂಡಿತು. ಮೆಸ್ಸಿಯರ ಜನನ ತಿಳಿಯಿತು. ರಾಜರು ನಾವು ಬಂದೆವು ಕಾಣಲು. ರಾಜಾಧಿರಾಜರ ನಮಿಸಲು. ಸಮಸ್ತ ಮಾನವ ಕೋಟಿಯ ಪ್ರಭುವಾದ ಯೇಸು ಕ್ರಿಸ್ತರ ಮುಖಾಂತರ ಶಾಂತಿ ಲಭಿಸುತ್ತದೆ ಎಂಬ ಶುಭ ಸಂದೇಶವನ್ನು ದೇವರು ಇಸ್ರಾಯೇಲ್ ಜನಾಂಗಕ್ಕೆ ನೀಡಿದರು. ಪ್ರೇಷಿತರ ಕಾರ್ಯಕಲಾಪ ಅಧ್ಯಾಯ 10 ವಾಕ್ಯ 36. ಆತ್ಮೀಯರೇ, ಕಂದ ಯೇಸು ದೇವರು ನಮಗಿತ್ತ ಶ್ರೇಷ್ಠ ಕಾಣಿಕೆ. ಈಗ ನಮ್ಮನ್ನೇ ಅವರಿಗೆ ಒಂದು ಕಾಣಿಕೆಯನ್ನಾಗಿ ಅರ್ಪಿಸೋಣ. ಬೆತ್ಲೆಹೇಮಿಗೆ ಅರ್ಪಿಸಲು ಕಾಣಿಕೆ ಸಮರ್ಪಿಸಿ ನಮ್ಮ ಜೀವನ ಸ್ವೀಕರಿಸೋಣ ಪ್ರಭು ರಕ್ಷಕನ. ದೇವರಿತ್ತ ಶ್ರೇಷ್ಠ ಕಾಣಿಕೆ ದಿವ್ಯ ಕಂದನೆ ನಮಗೆ ಕೊಡುಗೆ. ನಾವಾಗಲು ಮಿನುಗುವ ತಾರೆ ಕ್ರಿಸ್ತೇಸು ನಮ್ಮಲ್ಲಿ ಬೆಳಗುತ್ತಾರೆ.
ಜೀವನವೆಮ್ಮಯ ಅರ್ಪಿಸೋಣ. ಚಿನ್ನದೂಪಕ್ಕಿಂತ ಮಿಗಿಲಾದನ್ನ ಅವರ ಕರುಣೆಯ ಕರದಲ್ಲಿಯೋಣ. ಪಾವನವಾಗಲು ನಮ್ಮ ಜೀವನ. ಹೋಗೋಣ ನಾವು ಬೆತ್ಲೆಹೇಮಿಗೆ ಅರ್ಪಿಸಲು ಕಾಣಿಕೆ. ಸಮರ್ಪಿಸಿ ನಮ್ಮ ಜೀವನ ಸ್ವೀಕರಿಸೋಣ ಪ್ರಭು ರಕ್ಷಕನ. ಹೋಗೋಣ ನಾವು ಬೆತ್ಲೆಹೇಮಿಗೆ ಅರ್ಪಿಸಲು ಕಾಣಿಕೆ. ಸಮರ್ಪಿಸಿ ನಮ್ಮ ಜೀವನ ಸ್ವೀಕರಿಸೋಣ ಪ್ರಭು ರಕ್ಷಕನ. ನಿಮ್ಮ ಪರಸ್ಪರ ಪ್ರೀತಿಯನ್ನು ಕಂಡು ನೀವು ನನ್ನ ಶಿಷ್ಯರೆಂದು ಜನರೆಲ್ಲರೂ ಅರಿತುಕೊಳ್ಳುವರು. ಯೋವಾನ್ನ ಅಧ್ಯಾಯ 13 ವಾಕ್ಯ 35. ಆತ್ಮೀಯರೇ, ನಾವು ಮರಿಯಳಂತೆ ಈ ಸಂದೇಶವನ್ನು ಧ್ಯಾನಿಸಿ ಬಾಳೋಣ. ಜನಿಸಿಹ ದೇವಕುಮಾರನ ಮೇರಿ ಮಾತೆಯ ಕಂದನ ನಾವೆಂದು ನಮಿಸೋಣ, ಹರುಷದಿ ಕೊಂಡಾಡೋಣ. ಜನಿಸಿಹ ದೇವಕುಮಾರನ ಮೇರಿ ಮಾತೆಯ ಕಂದನ ನಾವೆಂದು ನಮಿಸೋಣ, ಹರುಷದಿ ಕೊಂಡಾಡೋಣ. ಬಾನಲ್ಲಿ ದೂತರ ಗಾಯನ, ಕುರುಬರಲ್ಲಿ ನವಚೇತನ, ಭೂಮಿಯಲ್ಲಿಂದು ಶಾಂತಿ ಸಮಾಧಾನ, ಮನುಜ ಕುಲಕ್ಕಿದ್ದು ವರದಾನ. ಬಾನಲ್ಲಿ ದೂತರ ಗಾಯನ, ಕುರುಬರಲ್ಲಿ ನವಚೇತನ, ಭೂಮಿಯಲ್ಲಿಂದು ಶಾಂತಿ ಸಮಾಧಾನ, ಮನುಜ ಕುಲಕ್ಕಿದು ವರದಾನ. ಸ್ವಾಗತಿಸಿ ನಮ್ಮ ರಕ್ಷಕನ, ನಮ್ಮನ್ನವರಿಗೆ ಸಮರ್ಪಿಸೋಣ. ನವೀಕರಿಸಿ ನಮ್ಮ ಜೀವನ, ಶಾಶ್ವತ ಬಾಳನ್ನು ಪಡೆಯೋಣ. ಬಾನಲ್ಲಿ ದೂತರ ಗಾಯನ, ಕುರುಬರಲ್ಲಿ ನವಚೇತನ, ಭೂಮಿಯಲ್ಲಿಂದು ಶಾಂತಿ ಸಮಾಧಾನ, ಮನುಜ ಕುಲಕ್ಕಿದು ವರದಾನ.
ಕೊಂಡಾಡೋಣ. ಬಾರಲಿ ದೂತರ ಗಾಯನ, ಗುರು ಬರಲಿ ನವಚೇತನ, ಭೂಮಿಯಲ್ಲಿಂದು ಶಾಂತಿ ಸಮಾಧಾನ, ಮನುಜ ಕುಲಕ್ಕಿದು ವರದಾನ. ಎಲ್ಲಾ ಮಾನವರ ಜೀವೋದ್ಧಾರಕ್ಕಾಗಿಯೇ ದೇವರ ಅನುಗ್ರಹವು ಪ್ರಕಟವಾಗಿದೆ. ನಾವು ಭಕ್ತಿಹೀನ ನಡತೆಯನ್ನು, ಪ್ರಾಪಂಚಿಕ ವ್ಯಾಮೋಹಗಳನ್ನು ತ್ಯಜಿಸಿ ಈ ಲೋಕದಲ್ಲಿ ವಿವೇಕಿಗಳಾಗಿಯೂ ಪ್ರಾಮಾಣಿಕರಾಗಿಯೂ ಭಕ್ತರಾಗಿಯೂ ಜೀವಿಸಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ತಿಮೊಥೆಯನಿಗೆ ಬರೆದ ಪತ್ರ ಅಧ್ಯಾಯ 2 ವಾಕ್ಯ 11 ಮತ್ತು 12. ಆತ್ಮೀಯರೇ, ನಮ್ಮಂತೆಯೇ ಮನುಷ್ಯರಾದ ದೇವರನ್ನು ಕಂಡು ನಮ್ಮ ಮಕ್ಕಳ ಅಸಹಾಯಕತೆಯಂತೆ ಜನಿಸಿದ ಇಮ್ಯಾನ್ಯುಯಲ್ ದೇವರನ್ನು ಕಂಡು ಹರುಷದಿಂದ ನಲಿಯೋಣ. ಮಾತೆಯೊಂದಿಗೆ